ಪರ ಘೋಷಣೆ ಕೂಗಿದ ಅಮೂಲ್ಯ ಲಿಯೋನ್ ವಿರುದ್ಧ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಇಂದು ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಕದ್ರಿ ಮಲ್ಲಿಕಟ್ಟೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಅಮೂಲ್ಯ ಪಾಕ್ ಪರ ಘೋಷಣೆ ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ಯಲ್ ಅವರು ಅಮೂಲ್ಯ ಪಾಕ್ ಪರ ಘೋಷಣೆಯ ಬಗ್ಗೆ ಎನ್ಐ ತನಿಖೆ ಆಗಬೇಕಿದೆ. ಆಕೆಯ ಹೇಳಿಕೆಯ ಹಿಂದೆ ಪಾಕಿಸ್ತಾನದ ಭಯೋತ್ಪಾದಕರ ಕೈವಾಡವಿರುವ ಸಾಧ್ಯತೆ ಇದೆ ಎಂದು ಹೇಳಿದರು. ಬೆಂಗಳೂರಲ್ಲಿ ಮಾಡಿದಂತ ಕಾರ್ಯಕ್ರಮದಲ್ಲಿ ಯಾರನ್ನು ವಿರೋಧ ಮಾಡ್ತಾ ಇದ್ದಾರೆ, ಅವರ ಅಥವಾ ಪಾಕಿಸ್ತಾನದ ಪರವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಂಬಂತ ಇವತ್ತು ಸಂಶಯ ಬರ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ, ಈ ಪ್ರತಿಭಟನೆಯ ಹಿಂದೆ ದೇಶದ್ರೋಹಿಗಳ ಕೈವಾಡ ಇದೆ, ಪಾಕಿಸ್ತಾನದ ಕೈವಾಡ ಇದೆ. ಅದಕ್ಕೋಸ್ಕರ ನಾನು ಈ ಪ್ರತಿಭಟನೆಯ ಮುಖಾಂತರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನಿನ್ನೆ ಪಾಕಿಸ್ತಾನದ ಪರ ಘೋಷಣೆ ಮಾಡಿದಂಥ ಆ ಹುಡುಗಿಯನ್ನು ಈಗಾಗಲೇ ಬಂಧಿಸಿದ್ದಾರೆ. ಕೇವಲ ಬಂಧನ ಮಾತ್ರ ಅಲ್ಲ, ಎನ್ಐಎ ತನಿಖೆ ಮುಖಾಂತರ ಅವಳನ್ನು ತನಿಖೆ ಮಾಡಬೇಕು. ಯಾಕೆಂತೇಳಿ ನಮಗೆ ಸಂಶಯ ಇದೆ, ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿದ ಹಾಗಾಗಿ ಇದರ ಹಿಂದೆ ಭಯೋತ್ಪಾದಕರ ಕೈವಾಡ ಇರ್ಬೋದು, ಭಯೋತ್ಪಾದಕರ ಸಂಘಟನೆಯ ಕೈವಾಡ ಇರ್ಬೋದು. ಯಾಕೆಂತ ಕೇಳಿದರೆ ಇದರ ಮುಂದೆ ಇವಳೊಂದು ಹೇಳಿಕೆ ಕೊಟ್ಟಿರ್ತಾಳೆ, ನನ್ನ ಪ್ರತಿಯೊಂದು ಭಾಷಣಕ್ಕೂ ಪ್ರತಿಯೊಂದು ಮಾತಿಗೂ ಇದರ ಹಿಂದೆ ನನಗೆ ಜನ ಇದ್ದಾರೆ, ನನಗೆ ಹೇಳಿಕೊಡುವವರಿದ್ದಾರೆ, ನನ್ನ ತಂದೆ ತಾಯಿ ಇದ್ದಾರೆ, ಕೆಲವು ಸಂಘಟನೆಗಳಿದೆ. ಪ್ರತಿಭಟನಾ ಸಭೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡ ಎಂಬಿ ಪುರಾಣಿಕ್, ಗೋಪಾಲ್ ಗುತ್ತ, ಶಿವಾನಂದ ಮೆಂಡನ್, ರವಿ ಅಸೈಗುಳಿ, ಪುನೀತ್ ಅಥಾವರ, ಮುರಳೀಧರ್ ರಾವ್, ಸುರೇಖಾ ರಾಜ್, ಆಶಾ ಜಗದೀಶ್, ಸಂತೋಷ್ ಕದ್ರಿ, ಗುರುಪ್ರಸಾದ್ ಉಳ್ಳಾಲ, ಚರಣ್ ರಾಜ್ ಕುಲಶೇಖರ, ವಿಶಾಲಾಕ್ಷಿ ಸುರತ್ಕಲ್, ಘೋಷಿತ ಮೊದಲಾದವರು ಭಾಗಿಯಾಗಿದ್ದರು.